ಎಲ್ಲರಿಗೂ ನಮಸ್ಕಾರ. 72ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ವತಿಯಿಂದ ನಾವು ಇವತ್ತು 72ನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಮಗೆ ತುಂಬ ಖುಷಿಯ ದಿನ. ಯಾಕಂತ ಹೇಳಿದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ನಾವು ಇನ್ನು ಒಂದೆರಡು ವರ್ಷದಲ್ಲೇ ನಾವು ಆಚರಿಸಲಿಕ್ಕಿದ್ದೇವೆ. ನಮ್ಮ ಭಾರತ ದೇಶವು ಮುಂದೆ ಒಳ್ಳೆ ಪ್ರಗತಿಯನ್ನು ಕಂಡು ಇನ್ನು ವಿಶ್ವ ಭಾರತ ಮಾಡುವ ನಿಟ್ಟಿನಲ್ಲಿ ನಮ್ಮ ಎಲ್ಲರ ಪ್ರಯತ್ನ ಇದೆ. ಒಂದು ಪ್ರಜಾಪ್ರಭುತ್ವದ ಈ ರಾಷ್ಟ್ರದಲ್ಲಿ ಅದನ್ನು ಸರಿಯಾದ ಕಾನೂನಿನ ಚೌಕಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಬೇಕಾದರೆ ಅದಕ್ಕೊಂದು ಸಂವಿಧಾನದ ಅಗತ್ಯ ಇದೆ ಎಂದು ನಮ್ಮ ಹಿರಿಯರು ಮನಗಂಡು 1950 ಜನವರಿ 26ರಂದು ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂದಂತಹ ದಿನ ಇವತ್ತು. ಅದಕ್ಕೆ ನಾವು ಗಣರಾಜ್ಯೋತ್ಸವದ ದಿನ ಅಂಥೇಳಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತದ ಸಂವಿಧಾನ ಖಂಡಿತ ನಾವು ಇವತ್ತು ನೆನಪು ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ನೆನಪು, ಅವರ ಜೊತೆ ಇದ್ದ ಎಲ್ಲ ಸ್ವತಂತ್ರ ಸೇನಾನಿಗಳನ್ನು ನೆನಪಿಸುವಂತಹ ದಿನ. ಅವರು ಮಾಡಿದಂತಹ ಈ ಸಂವಿಧಾನವನ್ನು ಇವತ್ತು ನಾವು ಗುರುತಿಸುವಂತಹ ಒಂದು ದಿನ. ತುಂಬ ವಿಜೃಂಭಣೆಯಿಂದ ದೇಶದಾದ್ಯಂತ ಗಣರಾಜ್ಯೋತ್ಸವವನ್ನು ಒಳ್ಳೆ ದೇಶ ಪ್ರೇಮದಿಂದ ಆಚರಿಸ್ತಿದ್ದೇವೆ. ನಮ್ಮ ಸಂವಿಧಾನ ಒಳ್ಳೆ ಸಂವಿಧಾನ, ಪಾರ್ಷಲಿ ರಿಜಿಡ್ ಪಾರ್ಷಲಿ ಫ್ಲೆಕ್ಸಿಬಲ್ ಅಂತ ಹೇಳ್ತೇವೆ. ಯಾಕಂದರೆ ಯಾವಾಗ ಬೇಕಾದರೂ ನಮ್ಮ ಸಂವಿಧಾನವನ್ನು ಅಮೆಂಡ್ಮೆಂಟ್ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ನಮ್ಮ ಆಡಳಿತವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯವರು ಮಾಡಿಕೊಟ್ಟಿದ್ದಾರೆ. ಒಂದಷ್ಟು ಅಮೆಂಡ್ಮೆಂಟ್ಗಳು ಆಗಿವೆ. ಅದರಲ್ಲಿ ನಿಮಗೆಲ್ಲ ತಿಳಿದ ಹಾಗೆ ಈಗ 370 ಆರ್ಟಿಕಲ್ 395 ಆರ್ಟಿಕಲ್ ಎಲ್ಲ ತುಂಬ ಚರ್ಚೆಯಲ್ಲಿದ್ದ ಆರ್ಟಿಕಲ್, ಅದರ ಅಮೆಂಡ್ಮೆಂಟ್ ಮಾಡಿ ಒಂದಷ್ಟು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅದರ ಪ್ರಯೋಜನ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಾಜಿ ಸೈನಿಕರ ಸಂಘ ತುಂಬ ವಿಜೃಂಭಣೆಯಿಂದ ಇವತ್ತಿನ 72ನೇ ವರ್ಷದ ಈ ಗಣರಾಜ್ಯೋತ್ಸವದ ದಿನವನ್ನು ಆಚರಿಸ್ತಿದೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಧ್ವಜಾರೋಹಣ ಮಾಡಲಿಕ್ಕೆ ಬಂದಂತಹ ನಮ್ಮ ಸಂಘದ ಅಧ್ಯಕ್ಷರಾದ ಹಾಗೂ ನಮ್ಮ ಇಲ್ಲಿಯ ಪ್ರಖ್ಯಾತ ವಕೀಲರು ಆಗಿರುವ ಹಾಗೂ ಲಯನ್ಸ್ನಲ್ಲಿಯೂ ಒಳ್ಳೆ ಚಟುವಟಿಕೆಯಲ್ಲಿ ಇರುವ ಅಲ್ಲಿಯ ಪದಾಧಿಕಾರಿಯೂ ಆಗಿರುವ ನಮ್ಮ ಹೆಮ್ಮೆಯ KC ನಾರಾಯಣನ್, ಅಡ್ವೊಕೇಟ್ KC ನಾರಾಯಣನ್ ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಹಿರಿಯ ಸದಸ್ಯರು, ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಧಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ಕೃಷ್ಣ ಗಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಸಂಘದ ಹಿರಿಯವರು, ನಮ್ಮ ಸಂಘದ ಮಾರ್ಗದರ್ಶಕರು ಹಾಗೂ ನಮಗೆಲ್ಲವೂ ಗುರುಗಳೊಂದೇ ಖ್ಯಾತವಾಗಿರುವ ನಮ್ಮ ಸಂಘದ ಉಪಾಧ್ಯಕ್ಷರಾದ ಸಿದ್ಧಾರ್ಥನವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇನ್ನೊಂದು ನಮಗೆ ಹೆಮ್ಮೆಯ ವಿಷಯ, ಇವತ್ತು ಎಷ್ಟು ಸಮಯದ ಅಭಾವ ಇದ್ದರೂ ನಮ್ಮ ಒಂದು ಸರ್ವಿಂಗ್ ಸೋಲ್ಜರ್ ಸುಬೇದಾರ್ ನಾಗರಾಜ್ ಸರ್ ರಜೆಯ ನಿಮಿತ್ತ ನಮ್ಮ ಊರಿಗೆ ಬಂದಿದ್ದಾರೆ. ಅವರನ್ನು ನಾವು ಪ್ರೀತಿಯಿಂದ ಕೇಳಿಕೊಂಡಾಗ ಸಮಯ ಇಲ್ಲದಿದ್ದರೂ ಖಂಡಿತ ಇಂತಹ ಒಂದು ದೇಶಪ್ರೇಮದ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ ಈ ನಮ್ಮ ಜೊತೆ ಅವರಿದ್ದಾರೆ. ನಮಗೆ ತುಂಬ ಹೆಮ್ಮೆಯ ವಿಷಯ. ನಾನು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಎಲ್ಲ ಸದಸ್ಯರು, ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿದ್ದು ಎಲ್ಲ ಡೆಕೋರೇಷನ್ ಕಾರ್ಯಕ್ರಮ ಎಲ್ಲ ಮಾಡಿ
ನಮ್ಮ ಸಂಘದ ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿರುವ ನಮ್ಮ ಕೋಶಾಧಿಕಾರಿ ನಮ್ಮ ಜೊತೆ ಇದ್ದಾರೆ, ಸುಧಾಕರ್ ಕುಂಪಳ ಅವರ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ವತಿಯಿಂದ 72ನೇ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಎಲ್ಲ ಮಾಜಿ ಸೈನಿಕರಿಗೂ ಅವರ ಕುಟುಂಬದವರೆಗೂ ನಾನು ಶುಭಾಶಯಗಳನ್ನು ಅರ್ಪಿಸ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸಂವಿಧಾನವನ್ನು ಕಾಪಾಡಿಕೊಂಡು ಬರಲಿಕ್ಕೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ನಮ್ಮ ಭಾರತೀಯರಿಗೆ ಸುರಕ್ಷಾ ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಕಾನೂನಿನ ಅರಿವು ಮೂಡಿಸಬೇಕು, ಹಾಗೆ ಅದನ್ನು ಪರಿಪಾಲನೆ ಮಾಡಬೇಕಾಗಿರುವ ಒಂದು ಕರ್ತವ್ಯ, ಅದನ್ನು ಮನಗಂಡು 1950 ಜನವರಿ 26ಕ್ಕೆ ನಮ್ಮ ಸಂವಿಧಾನವನ್ನು ಮಾಡಿತ್ತು. ಈ ಸಂವಿಧಾನ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತೀಯ ಸಂವಿಧಾನ ಅತಿ ದೊಡ್ಡದು. 395 ಆರ್ಟಿಕಲ್ಸ್, ಹಾಗೆ 22 ಪಾರ್ಟ್ಸ್ಗಳಲ್ಲಿ ಅದನ್ನು ಮಾಡಲಾಗಿದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ನಮ್ಮದೇ ಆಗಿರುವ ಒಂದು ಭರಣಘಟನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಅನೇಕ ಕಾಲದಿಂದ ನಾವು ಗುಲಾಮರಾಗಿ ನಮ್ಮಲ್ಲಿ ಈ ಭಾರತದಲ್ಲಿ ಇರುವ ಎಲ್ಲ ರಿಸೋರ್ಸನ್ನು ಕೂಡ ಹೊರಗಿನವರು ಬಂದು ಆಕ್ರಮಣ ಮಾಡಿ ಎಲ್ಲವನ್ನೂ ದೋಚಿಕೊಂಡು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಯಾವ ರೀತಿಯಲ್ಲಿ ಇನ್ನು ಮುಂದುವರಿಸಬೇಕು ಎಂದಿರುವುದು ಆಗದೇ ಇರುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮನ್ನು ಫಾರ್ಮ್ ಅಪ್ ಮಾಡಿದರು. ಅದರಲ್ಲಿ 7 ಸದಸ್ಯರಿದ್ದರು. 7 ಸದಸ್ಯರಿದ್ದರೂ ಕೂಡ ಅದರಲ್ಲಿ ಒಬ್ಬರು ಅಮೇರಿಕಾದಲ್ಲಿದ್ದರು, ಇನ್ನಿಬ್ಬರು ಸದರ್ನ್ ಸೈಡ್ನವರು, ಇನ್ನಿಬ್ಬರು ಹುಷಾರಿರಲಿಲ್ಲ. ಟೋಟಲಿ ನೋಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅವರೊಬ್ಬರೇ ಒಬ್ಬರು ಈ ಸಂವಿಧಾನದ ಶಿಲ್ಪಿ ಅಂತೇಳಿ ಅವರು ಇದನ್ನು ಪೂರ್ಣಗೊಳಿಸಿದರು. 2 ವರ್ಷ 11 ತಿಂಗಳ 17 ದಿವಸದಲ್ಲಿ ನಮ್ಮ ಸಂವಿಧಾನ ರೂಪೀಕರಣ ಹೊಂದಿದೆ. ಹಾಗೆ ಅವರು ಮಾಡುವ ಸಂದರ್ಭದಲ್ಲಿ 60 ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿ, ಇವತ್ತು ನಮಗೊಂದು ನಮ್ಮ ಅಸೋಸಿಯೇಷನ್ ಒಂದು ಬೈಲೋ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ನಮಗೆ ಗೊತ್ತಿದೆ.
ಹಾಗೆ ಅವರು 60 ದೇಶದ ಸಂವಿಧಾನವನ್ನು ಸ್ಟಡಿ ಮಾಡಿ ಅದರಲ್ಲಿಯೂ USSR ಅಂದರೆ ಆ ಕಾಲದಲ್ಲಿ ಇರುವ USSR, ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಜಪಾನ್ ಇಂಥ ಒಂದು ಸುಮಾರು ಕಂಟ್ರಿಗಳಲ್ಲಿ ಅವರು ಪರ್ಸನಲಿ ಹೋಗಿ ಅಲ್ಲಿರುವ ಸಂವಿಧಾನಗಳನ್ನು ಅದರಲ್ಲಿರುವ ಒಳ್ಳೆಯ ವಶಗಳನ್ನು ತಗೊಂಡು ನಮ್ಮ ಭಾರತೀಯ ಸಂವಿಧಾನದ ನಿರ್ಮಾಣ ಮಾಡಿದರು. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಒಳ್ಳೆಯ ಸಂವಿಧಾನ ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನ. ಇದನ್ನು ಮಾಡಿರುವವರನ್ನು ನಾವು ಯಾವತ್ತೂ ನೆನಪಿಟ್ಕೋಬೇಕು. ಹಾಗೂ ಅದನ್ನೆಲ್ಲ ನಮ್ಮ ಮಕ್ಕಳಿಗೂ ಅದನ್ನೆಲ್ಲ ಹೇಳಿಕೊಡಬೇಕು. ಅದನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ಅದನ್ನು ಎಲ್ಲರಿಗೂ ತಿಳಿಯಪಡಿಸುವುದನ್ನು ಮಾಡಬೇಕು ಅಂದಿರೋ ಉದ್ದೇಶದಿಂದ ನಾವು ವರ್ಷ ಅದನ್ನು ಮಾಡ್ತೀವಿ. ಒಂದು ನಮ್ಮ ರಿಪಬ್ಲಿಕ್ ಡೇ, ಇನ್ನೊಂದು ಆಗಸ್ಟ್ 15ಗೆ ನಾವು ನಮ್ಮ ಸ್ವಾತಂತ್ರ್ಯೋತ್ಸವ. ಎರಡೂ ಒಂದೇ ರೀತಿಯಲ್ಲಿ ಒಂದೇ ಮಹತ್ವದ ರೀತಿಯಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದನ್ನು ಇದೇ ರೀತಿಯಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ವರ್ಷಂಪ್ರತಿ ಅದನ್ನು ಮಾಡಬೇಕು. ಅದನ್ನು ನಮ್ಮ ಈ ಬರುವ ಪೀಳಿ ಕೂಡ ಅದರಲ್ಲಿ ಜಾಗರೂಕರಾಗಿ ಅದನ್ನೆಲ್ಲ ಅರ್ಥೈಸಿಕೊಂಡು ಅವರನ್ನು ಕೂಡ ನಾವು ಇದಕ್ಕೆ ಸೇರಿಸಬೇಕು. ಅವ್ರನ್ನೆಲ್ಲ ಒಂದೊಳ್ಳೆ ರೀತಿಯಲ್ಲಿ ನಮಗೆ ನಮ್ಮ ಭಾರತವನ್ನು ಕಟ್ಟಿ ಬೆಳೆಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗಾಗಲೇ ಭಾರತ ವಿಶ್ವ ಗುರು ಅಂತ ರೀತಿಯಲ್ಲಿ ಬೆಳೀತಾ ಇದೆ. ಅದಕ್ಕೆ ಇನ್ನು ಜಾಸ್ತಿ ಸಮಯವನ್ನು ಬೇಕಾಗಿಲ್ಲ. ಈಗಲೇ ಎಲ್ಲ ರಾಷ್ಟ್ರಗಳು ಕೂಡ ಭಾರತ ಅಂತ ಅವರು ನೋಡ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಇರುವ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿ ಇರುವ ಭಾರತ ಯಾವ ರೀತಿಯಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ ಅಂತಿರೋದು ಅವ್ರಿಗೆಲ್ಲ ಆಶ್ಚರ್ಯವಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಈ ಮಹತ್ವದ ಈ ಸಂವಿಧಾನಕ್ಕೆ ಯಾವಾಗಲೂ ಒಂದು ಪ್ರಾಮುಖ್ಯತೆ ಕೊಟ್ಟು ಅದನ್ನು ವರ್ಷಂಪ್ರತಿ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಹೋಗಬೇಕು. ಹಾಗೆ ಈ ಒಂದು ಜನವರಿ 26ನೇ ತಾರೀಕು ಎಲ್ಲ ಕಡೆ ಇಡೀ ಭಾರತದಲ್ಲಿ ಇದನ್ನು ಆಚರಿಸ್ತಾರೆ. ಡೆಲ್ಲಿಯಲ್ಲಿ ರಾಜಪಥದಲ್ಲಿ ಇವತ್ತು ಭಾಳ ಒಳ್ಳೆ ರೀತಿಯಲ್ಲಿ ಅಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ಎಲ್ಲ ಆರ್ಗನೈಸೇಷನಲ್ಲಿ ಕೂಡ ಇದನ್ನು ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಇನ್ನೊಮ್ಮೆ ಎಲ್ಲರಿಗೂ ಇಲ್ಲಿ ಭಾಗವಹಿಸಿರುವ ಎಲ್ಲ ಮಾಜಿ ಸೈನಿಕರಿಗೂ ಅವರ ಕುಟುಂಬದವರಿಗೂ ದೇವರ ಆರೋಗ್ಯ ಸೌಖ್ಯ ಸಂಪತ್ತು ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ನಮ್ಮ 2 ಮಾತನ್ನು ಮುಗಿಸ್ತೀನಿ. ನಮ್ಮ ಉಳ್ಳಾಲ ವಲಯದ ಹಬ್ಬಕ್ಕರ ಹೆಸರಿನಲ್ಲಿ ಸ್ಥಾಪನೆ ಆದಂಥ ನಮ್ಮ ಎಕ್ಸೈಸ್ ಮ್ಯಾನ್ ಅಸೋಸಿಯೇಷನ್ನ ಈ ಒಂದು ಶುಭ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾದ ನಮ್ಮ ಸಂಘದ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ಪ್ರೀತಿಯ ಸಹೋದರ ಸಹೋದರಿ, ನಾವು ಈ ಗಣರಾಜ್ಯೋತ್ಸವವನ್ನು ಮಾಡುವ ಉದ್ದೇಶ ಏನು ಅಂತ ಬಗೆಯಲ್ಲ ನಮಗೆ ವಿವರವಾಗಿ ನಮ್ಮ ಅಧ್ಯಕ್ಷರು ತಿಳಿಸಿದರು. ಆದರೆ ಜನವರಿ 26, 1950ನೇ ಇಸವಿ ಸಂವಿಧಾನವನ್ನು ರಚನೆ ಮಾಡಿ ಆಯಿತು. ಯಾವ ರೀತಿ ಸಂವಿಧಾನ ಪಾಲಿಸಬೇಕು ಅಂತ ಇದರಲ್ಲಿ ಅದಕ್ಕೆ ಕಾರ್ಯರೂಪ ತರಬೇಕೆಂಬ ಉದ್ದೇಶದಿಂದ ನಮ್ಮ ಸಂವಿಧಾನದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು 3 ವಿಧದಲ್ಲಿ ನಾವು ಅದನ್ನು ಡಿವೈಡ್ ಮಾಡಿಕೊಂಡು ಈ ಸಂಸ್ಕೃತಿಯ ಬಗ್ಗೆ ಮತ್ತು ಈ ನಮ್ಮ ಆಡಳಿತೆಯ ಬಗ್ಗೆ ಸುಲಭವಾಗಿ ನಮಗೆ ಅದನ್ನು ಅನುಕೂಲ ಮಾಡುವಂತೆ ಈ ಸಂವಿಧಾನದ BR ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಡೆದಿದೆ. ಈಗ ಅದರ ವಿಪರೀತವಾಗಿ ನಾವು ಸಂವಿಧಾನವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಈ ಡಿಲ್ಲಿಯಲ್ಲಿ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ವಿವರವಾಗಿ ಈಗ ಟಿವಿಯಲ್ಲಿ ಬಂತು. ಹಾಗೆ ಪ್ರತಿಯೊಂದು ಜಾಗಗಳು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ದೇಶದ ವೀರ ಸೈನಿಕರು ನಮ್ಮ ದೇಶಕ್ಕಾಗಿ ಹೋರಾಡಿ ಈಗಲೂ ಗಡಿಯಲ್ಲಿ ತನ್ನ ಜೀವನವನ್ನು ಅರ್ಪಿಸ್ತಾ ಇದ್ದಾರೆ. ನಮ್ಮ ಭಗತ್ ಸಿಂಗ್ ಅಂತ ವೀರ ಯೋಧರ ಈ ಸ್ವಾತಂತ್ರ್ಯಕ್ಕೋಸ್ಕರ, ಈ ಸಂವಿಧಾನದಗೋಸ್ಕರ ಅಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ಕೂಡ ತ್ಯಾಗವನ್ನು ಮಾಡಿದಂಥ ವೀರ ಒಂದು ಯೋಧ. ಈಗ ಅವರನ್ನೆಲ್ಲ ನಾವು ನೆನೆಸುವುದಾದ ಕರ್ತವ್ಯ. ದೇಶಕ್ಕಾಗಿ ತ್ಯಾಗ ಮಾಡಿದ ಎಷ್ಟು ಮಂದಿಯನ್ನು ನಾವು ಸ್ಮರಿಸಬೇಕು. ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಅವರಿಗೆ ಇನ್ನೂ ಇರುವ ದೇಶಗಳಿಗೂ ಅಲ್ಲಿ ದೇವರ ಶಕ್ತಿಯನ್ನು ಕೊಡಬೇಕು. ಇದರ ಬಗ್ಗೆ ನಾವು ಈಗ ನಮ್ಮ ಅಧ್ಯಕ್ಷರ ವಿಷಯವನ್ನು ಹೇಳಿದರು.
ಇದರ ಬಗ್ಗೆ ನಾವು ಕೂಲಂಕಷವಾಗಿ ನಮ್ಮ ಮಕ್ಕಳಿಗೆ ಎಲ್ಲ ನಮ್ಮ ಉದ್ಯೋಗಿಗಳಿಗೆ ಅದು ತಿಳಿದಿರಬೇಕು. ಯಾಕೆ ಸಂವಿಧಾನ ಮಾಡಿದ್ರು, ಸಂವಿಧಾನ ಈಗ ಹೇಗೆ ಚೇಂಜ್ ಆಗ್ತದೆ, ಎಷ್ಟು ವರ್ಷದಿಂದ ಚೇಂಜ್ ಆಗಿದೆ. 72ನೇ ವರ್ಷದ ನಾವು ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅದನ್ನು ನೆನಪಿಸಬೇಕು. ಏನೆಲ್ಲ ಆಗಿದೆ, ಇನ್ನೇನು ಹೇಗೆ ಆಗಬೇಕು, ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಿರುವಾಗ ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರು ತುಂಬ ಕಮ್ಮಿ ಇದರಲ್ಲಿದ್ದಾರೆ. ಆದರೆ ನಾನು ಕೂಡ ಒಂದು ಶಾಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿ ಹೋಗಿದ್ದ ಕಾರಣ ನಾವು ಕೂಡ ಬಿಡಬೇಕು. ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮಗೆಲ್ಲರಿಗೂ ಸಿಗಬೇಕು. ನಮ್ಮ ನಿವೃತ್ತ ಸೈನಿಕರಿಗೆ ಇನ್ನೂ ಶಕ್ತಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಿ ನಮ್ಮ ಈ ಹೆಸರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲಿ ಒಂದು ಒಳ್ಳೆಯ ನಮ್ಮ ಸಂಘ ಅಂತ ಹೇಳಿಕೆ ನಮ್ಮ ಗುರಿದೆ. ಅದನ್ನು ಮಾಡಿ ನೀವೆಲ್ಲ ಸಹಕಾರ ಕಲ್ಪಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ರಿಜಿಸ್ಟರ್ಡ್ ಅಬ್ಬಕ್ಕ ವಲಯ ಇದರ 72ನೇ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಧ್ವಜಾರೋಹಣಗೈದು ಶುಭ ಸಂದೇಶ ನೀಡಿದ ನಮ್ಮ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಇದರ ಅಧ್ಯಕ್ಷರಾದ ಅಡ್ವೊಕೇಟ್ ಲಯನ್ KC ನಾರಾಯಣ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಗೌರವ ಸಲಹೆಗಾರರಾದ ಕೃಷ್ಣಗಟ್ಟಿಯವರು ಕೂಡ ನಮ್ಮ ಜೊತೆಗಿದ್ದು ನಮಗೆ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಡ್ಯೂಟಿಯಲ್ಲಿರುವ ನಮ್ಮ ಹಾಲಿ ಸೈನಿಕರಾದ ಸುಬೇದಾರ್ ನಾಗರಾಜ್ ಇವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ 72ನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದ ಸಿದ್ಧಾರ್ಥಣ್ಣ, ಗೌರವ ಸಲಹೆಗಾರರಾದ ನಮ್ಮ ಕೃಷ್ಣ BM ಅವರು ಮತ್ತು ಎಲ್ಲ ಹಿರಿಯ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಿಹಿ ತಿಂಡಿಯನ್ನು ನೀಡಿದಂತಹ ನಮ್ಮ ಗಿರೀಶ್ ಕೊಲ್ಯ ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ